Yes, Hari Bol. Finally done. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 19ನೇ ಅಧ್ಯಾಯ 35ನೇ ಶ್ಲೋಕ. ಯೋ ಗಜೇಂದ್ರ ಜುಷಗ್ರಸ್ತಂ ಧ್ಯಾಯಂತಂ ಶರಣಾಭುಜಂ ಕ್ರೋಶಂದಿನಾಂ ಕರೇಣೂನಾಂ ಪೃಚ್ಛ್ರತ ಅಮೋಚಯತ್ ಧೃತಂ. ಅನುವಾದ ಮತ್ತು ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಮೊಸಳೆಯ ಬಾಯಿಗೆ ಸಿಲುಕಿ ಭಗವಂತನ ಚರಣಕಮಲವನ್ನು ಧ್ಯಾನ ಮಾಡುತ್ತಿದ್ದ ಗಜರಾಜನನ್ನು ದೇವೋತ್ತಮ ಪುರುಷನು ವಿಮೋಚನೆಗೊಳಿಸಿದನು. ಆ ಸಮಯದಲ್ಲಿ ಗಜರಾಜನನ್ನು ಒಡಗೂಡಿದ ಹೆಣ್ಣಾನೆಗಳು ರೋದನ ಮಾಡುತ್ತಿದ್ದವು. ಆಗ ಭಗವಂತನು ಸನ್ನಿಹಿತವಾದ ಅಪಾಯದಿಂದ ಪಾರು ಮಾಡಿದನು. ಎಸ್, ಈಗ ಇಲ್ಲಿ ಚರಣಕಮಲ ಹೇಳಿದ್ದಾರೆ. ಚರಣಕಮಲ ಒಂದು ನಿಮಿಷ, ಸಾರಿ. ಅಯ್ಯೋ, ಎಸ್. ಹರೇ ಕೃಷ್ಣ. ಶರಣ ಕಮಲ. ಈಗ ಭಗವಂತನ ಚರಣಕಮಲವನ್ನು ನಾವು ಹಿಡಿಬೇಕು. ಭಗವಂತನ ಚರಣಕಮಲ ಹಿಡಿದ್ರೆ ನಾವು ಎಲ್ಲ ಅಪಾಯದಿಂದ ಪಾರಾಗ್ತೇವೆ. ಆದರೆ ಭಗವಂತನ ಚರಣಕಮಲ ಹಿಡಿಯುವಂಥದ್ದು ಸುಲಭದ ಕೆಲಸ ಅಲ್ಲ. ನಾವು ಭಗವಂತನ ಶುದ್ಧ ಭಕ್ತರ ಚರಣಕಮಲವನ್ನು ಹಿಡಿಬೇಕು. ಸಾಕ್ಷಾದರಿತ್ವೇನ ಸಮಸ್ತ ಸಾಸೆ ಉತ್ತಸ್ತತಾಭ ಯತ ಏವ ಸಾಧ್ವಿ ಕಿಂತು ಪ್ರಭೋರ್ಯ ಪ್ರಿಯ ಏವ ತಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ಇದರ ಅರ್ಥ ಎಂತಂದ್ರೆ, ಶಾಸ್ತ್ರದಲ್ಲಿ ಉಂಟು, ಈ ಸ್ಪಿರಿಚುವಲ್ ಮಾಸ್ಟರ್ ಗುರುವನ್ನು ಶುಡ್ ಬಿ ವರ್ಷಿಪ್ ಲೈಕ್ ದಿ ಕೃಷ್ಣನಾಗೆ. ಭಗವಂತನ ನಾವು ಹೇಗೆ ವರ್ಷಿಪ್ ಮಾಡ್ತೇವೆ ಆ ರೀತಿ ವರ್ಷಿಪ್ ಮಾಡ್ಬೇಕು. ಮತ್ತೆ ಇದೆಲ್ಲ ಶುದ್ಧ ಭಕ್ತರು ಇದನ್ನು ಫಾಲೋ ಮಾಡ್ತಾ ಬಂದಿದ್ದಾರೆ. ಯಾಕೆ ಅಂದ್ರೆ ಸ್ಪಿರಿಚುವಲ್ ಮಾಸ್ಟರ್ ಕಾನ್ಫಿಡೆನ್ಷಿಯಲ್ ಸರ್ವೆಂಟ್ ಆಫ್ ದಿ ಲಾರ್ಡ್. ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ಎಂತ ಹೇಳಿದು? ಮೋರ ಸೇನಾಧಿಪತಿ ಭಕ್ತ ಆಯೇಗ, ಮೈನ್ ಕಮಾಂಡರ್ ಇನ್ ಚೀಫ್ ಬರ್ತಾನೆ. ಹಾಗೆ ಇದು ಶಾಸ್ತ್ರದಲ್ಲಿ ಉಲ್ಲೇಖ ಉಂಟು. ಮತ್ತೆ ಶುದ್ಧ ಭಕ್ತರು ಅದನ್ನೇ ಫಾಲೋ ಮಾಡುವಂಥದ್ದು. ಗುರುವಿನ ಗುರು ಈ ರೀತಿ ಮತ್ತೆ ಕೃಷ್ಣ ಬರುವಂಥದ್ದು, ಆ ರೀತಿ ಬರುವಂಥದ್ದು. ಇದಕ್ಕೆ ಮುಂಡಕ ಉಪನಿಷತ್ತಿನ ಒಂದು ಶ್ಲೋಕ ಉಂಟು. ತದ್ವಿಜ್ಞಾತಂ ಸ ಗುರುಂ ಏವಾಭಿಗಚ್ಚತ್ ಸಂಹಿತ್ಪಾನಿ ಶ್ರೋತ್ಯಂ ಬ್ರಹ್ಮನಿಷ್ಠಂ.
ತದ್ವಿಜ್ಞಾರ್ಥಂ ಸ ಗುರುಂ ಏವಾಭಿಗಚ್ಚತ್. ಅಫರ್ಮೇಟಿವ್ ಅಂದ್ರೆ ನಮ್ಗೆ ಈ ದಿವ್ಯವಾದ ವಿಜ್ಞಾನವನ್ನು ನಾವು ತಿಳಿಬೇಕಿದ್ರೆ, ಟ್ರಾನ್ಸೆಂಡೆಂಟಲ್ ಸೈನ್ಸ್ ಹೇಳ್ತಾ ಇದಕ್ಕೆ ದಿವ್ಯವಾದ ವಿಜ್ಞಾನ, ಇದನ್ನು ನಾವು ತಿಳಿಬೇಕಿದ್ರೆ ನಾವು ಒಂದು ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಬಳಿಗೆ ಹೋಗ್ಬೇಕು. ಅದು ಕೂಡ ಎಂತ, ಈ ಡಿಸಿಪ್ಲಿಕ್ ಸಕ್ಸೆಷನ್ ಬರುವಂತದ್ದು, ಒಟ್ಟು ಗುರು ಅಲ್ಲ. ಸಂಪ್ರದಾಯದಲ್ಲಿ ಬಂದದ್ದು, ಗುರುಪರಂಬಲ್ಲಿ ಬಂದದ್ದು ಡಿಸಿಪ್ಲಿಕ್ ಸಕ್ಸೆಷನ್. ಮತ್ತೆ ಅವರು ಆ ಗುರು ಈ ಭಗವಂತನಲ್ಲಿ ಟೋಟಲಿ ಫಿಕ್ಸ್ ಆಗಿದ್ದಾರೆ, ಅವರ ಹತ್ರ ಹೋಗ್ಬೇಕು. ಭೋಗ ಸೋಗಾಳು ಗುರುಗಳ ಹತ್ರ ಹೋಗುದಲ್ಲ. ಹಾಗಾಗಿ ಇದು ತುಂಬಾ ಎಂತ ಹೇಳುವಂಥದ್ದು, ಇಂಪಾರ್ಟೆಂಟ್ ಆಸ್ಪೆಕ್ಟ್. ಯಾಕೆ ಇಂಪಾರ್ಟೆಂಟ್? ಯಾಕೆಂದ್ರೆ ನಮಗೆ ಭಗವಂತನ ಹತ್ರ ಹೋಗ್ಲಿಕ್ಕೆ ನಮ್ಗೆ ಅರ್ಹತೆ ಇಲ್ಲ. ಈಗ ಎಕ್ಸಾಂಪಲ್, ಈಗ ನಿಮ್ಗೆ ಪ್ರಧಾನಮಂತ್ರಿ ಹತ್ರ ಮಾತಾಡ್ಬೇಕು, ಯಾವ ರೀತಿ ನೀವು ಮಾತಾಡ್ತೀರಿ? ಎಸ್, ದಯವಿಟ್ಟು ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಈಗ ನಿಮಗೆ ಪ್ರಧಾನಮಂತ್ರಿ ಹತ್ರ ನಿಮ್ಗೆ ಮಾತಾಡ್ಬೇಕು, ಯಾವ ರೀತಿ ನೀವು ಅಪ್ರೋಚ್ ಆಗ್ತೀರಿ ಪ್ರಧಾನಮಂತ್ರಿಗೆ? ಹೇಳಿ, ನಿಮ್ಮ ಯಾವ ರೀತಿ? ಸೆಕ್ರೆಟರಿಯನ್ನು ಭೇಟಿ ಆಗ್ತೀರಿ. ಓಕೆ, ಎಸ್ ಗಾಯತ್ರಿ. ಎಸ್ ಮಲ್ಲಿಕಾ ಮಾತಾಜಿ ಹೇಳಿ. ಅವರ ಆಪ್ತ ಸೆಕ್ರೆಟರಿ, ಪರ್ಸನಲ್ ಸೆಕ್ರೆಟರಿ ಯಾರು ಇರ್ತಾರೆ ಅವರಿಗೆ ಮೀಟ್ ಆಗ್ತೀರಿ. ಓಕೆ, ಎಸ್. ಬೇರೆಯವರು ಹೇಗೆ ಹೋಗ್ತೀರಿ ಪ್ರಧಾನಮಂತ್ರಿ ಮೀಟ್ ಆಗ್ಲಿಕ್ಕೆ? ಎಸ್, MP MLA. MP MLA. ಓಕೆ, ಎಸ್. ಬೇರೆ MP MLA ಇಂದ ಕಷ್ಟ, ತುಂಬಾ ಕಷ್ಟ. ಎಸ್, ಸೆಕ್ರೆಟರಿ ಆದ್ರೆ ಆಗ್ತದೆ ಒಟ್ಟಿಗಿರುವವರು. ಎಸ್, ಬೇರೆಯವರು? ಎಸ್, ಹೇಳಿ ದಯವಿಟ್ಟು, ತಪ್ಪಾದ ಕೂಡ ಚಿಂತೆ ಇಲ್ಲ. ಅವರ ಆಪ್ತರು ಯಾರಿರ್ತಾರ ಅವ್ರನ್ನ ಫಸ್ಟ್ ಭೇಟಿ ಮಾಡ್ತೀವಿ. ಅವರನ್ನು ನೀವು ಭೇಟಿ ಮಾಡ್ತೀರಿ. ಓಕೆ, ಎಸ್. ಬೇರೆಯವರು? ಸೆಕ್ರೆಟರಿ ಅಸಿಸ್ಟೆಂಟ್. ಸೆಕ್ರೆಟರಿ ಅಸಿಸ್ಟೆಂಟ್. ಪ್ರಭುಜಿ, ಆಕ್ಚುಲಿ ಅವರನ್ನು ಆ ರೀತಿ ಮೀಟ್ ಮಾಡೋದಕ್ಕಿಂತ ನಾವು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ, ಏನಾದ್ರೂ ಮೆಡಲ್ ತಗೊಬಂದ್ರೆ ದೇಶಕ್ಕೆ, ಅವರು ನಮ್ಮನ್ನು ಮೀಟ್ ಮಾಡ್ಲಿಕ್ಕೆ ಬರ್ತಾರೆ. ಮೊನ್ನೆ ಚಂದ್ರಾಯಣ ಇದು ಮಾಡಿದ್ರಲ್ಲ, ಹಾಗೆ ಪರ್ಸನಲಿ ಮೀಟ್ ಮಾಡ್ಲಿಕ್ಕೆ ಬರ್ತಾರೆ. ಎಸ್, ಓಕೆ. ಎಸ್, ಹರೇ ಕೃಷ್ಣ. ಓಕೆ, ಈಗ ನಮ್ಮ ಪಾಯಿಂಟಿಗೆ ಬರುವ. ಹೇಗೆಂದ್ರೆ ಕ್ಲೋಸ್ ಒಟ್ಟಿಗೆ ಇರುವವರು, ಅವರ ಹತ್ರ ನಿಮ್ಗೆ ಕಾಂಟ್ಯಾಕ್ಟ್ ಇದ್ರೆ ನಿಮ್ಗೆ ಭೇಟಿ ಆಗ್ತದೆ, ಅವರೊಟ್ಟಿಗೆ ಇರುವವರು. ಅದೇ ರೀತಿ ಈಗ ನಮ್ಗೆ ಭಗವಂತ ಬೇಕು. ಭಗವಂತ ಬೇಕಿದ್ರೆ ಭಗವಂತನೊಟ್ಟಿಗೆ ಯಾರು ಯಾವಾಗಲೂ ಇರ್ತಾರೆ, ಅವರನ್ನು ನಾವು ಅಪ್ರೋಚ್ ಆಗುವ. ಇದು ಪ್ರೊಸೆಸ್. ದಿಸ್ ಈಸ್ ದ ಪ್ರೊಸೆಸ್. ತದ್ವಿಜ್ಞಾತಂ ಸ ಗುರುಂ ಏವಾಭಿಗಚ್ಚೇತ್. ಯು ಶುಡ್ ಅಪ್ರೋಚ್, ಯು ಶುಡ್. ಇಲ್ಲದೆ ಆಗುದಿಲ್ಲ. ಇಲ್ಲದೆ ನಾವು ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ರೆ ನಮ್ಗೆ ಎಲ್ಲಿ ಸಿಗ್ತಾನೆ ಕೃಷ್ಣ? ಈ ಕಲಿಯುಗದಲ್ಲಿ ಅದೇ ಆಗುವಂಥದ್ದು ದೊಡ್ಡ ಸಮಸ್ಯೆ. ಅದೇ ಕೃಷ್ಣನನ್ನು ತುಂಬಾ ಚೀಪ್ ಮಾಡಿದ್ದಾರೆ. ಯಾರ್ಯಾರು ಬೋಗಸ್ ಗುರುಗಳ ಹತ್ರ ಹೋಗುವಂತದ್ದು. ಎಲ್ಲಿ ಸಿಗ್ತಾನೆ ಕೃಷ್ಣ? ಸಿಗುವುದಿಲ್ಲ. ಬೋತ್ ವಿಲ್ ಗೋ ಟು ಹೆಲ್. ಪ್ರಭುಪಾದ ಹೇಳುವಂತದ್ದು, ದೇರ್ ಗುರು ಆಲ್ಸೋ ವಿಲ್ ಗೋ ಟು ಹೆಲ್, ಫಾಲೋವರ್ ವಿಲ್ ಆಲ್ಸೋ ಗೋ ಟು ಹೆಲ್. ಬೋತ್ ವಿಲ್ ನರಕಕ್ಕೆ ಹೋಗ್ತಾರಂತ. ಮತ್ತೆ ಇದನ್ನು ಶ್ರೀಮದ್ ಭಾಗವತಮಲ್ಲಿ ಕೃಷ್ಣ ಸ್ವತಃ ಹೇಳ್ತಾನೆ. 11th ಕ್ಯಾಂಟೋದಲ್ಲಿ ಉಂಟು. ಆಚಾರ್ಯಂ ಮಾಂ ವಿಜಾನಿಯಾನ್ ನವಮನ್ಯೇತ ಕರಿಚಿತ್ ನಾಮರ್ತ್ಯ ಬುದ್ಧಿಯ ಸೂಯತೆ ಸರ್ವದೇವೋ ದೇವ ಮಯೋ ಗುರುನ್. ಕೃಷ್ಣ ಹೇಳುವಂಥದ್ದು, ಈ ಸ್ಪಿರಿಚುವಲ್ ಮಾಸ್ಟರ್ ಇಸ್ ಆಸ್ ಗುಡ್ ಆಸ್ ಮೀ. ಕೃಷ್ಣ ಹೇಳುವಂಥದ್ದು ಒನ್ ಶುಡ್ ಅಂಡರ್ಸ್ಟ್ಯಾಂಡ್. ಮತ್ತೆ ನಾವು ಅಸೂಯೆ ಪಡಬಾರ್ದಂತೆ, ಜಲಸ್ ಪಡಬಾರ್ದಂತೆ. ಯಾರ ಮೇಲೆ? ಸ್ಪಿರಿಚುವಲ್ ಮಾಸ್ಟರ್ ಮೇಲೆ. ಮತ್ತೆ ಅವರನ್ನು ನಾವು ಒಂದು
ಮಾಮೂಲಿ ವ್ಯಕ್ತಿ, ಆರ್ಡಿನರಿ ಪರ್ಸನ್ ಕನ್ಸಿಡರ್ ಮಾಡಬಾರ್ದಂತೆ. ಯಾಕೆಂದ್ರೆ ಈ ಸ್ಪಿರಿಚುವಲ್ ಮಾಸ್ಟರ್ ಈಸ್ ದಿ ಸಮ್ ಟೋಟಲ್ ಆಫ್ ಆಲ್ ಡೆಮಿಗಾಡ್ಸ್. ಡೆಮಿಗಾಡ್ಸ್ ಅಂದ್ರೆ ದೇವತೆಗಳಿಗೆ ಅಷ್ಟು ಸೌಕರ್ಯ ಇಲ್ಲ, ಆಧ್ಯಾತ್ಮಿಕ ಗುರುಗೆ ಅಂತ ಸೌಕರ್ಯ ಉಂಟು. ಈಸಿಲಿ ಅಪ್ರೋಚ್ ಮಾಡುವಂಥದ್ದು. ಹೇಗೆಂದ್ರೆ ನೋಡಿ, ನಿಮ್ಗೆ ಇದೊಂದು ಉದಾಹರಣೆ ಹೇಳ್ತೇನೆ. ಒಬ್ಬ ವೈಕುಂಠಕ್ಕೆ ಹೋಗ್ತಾನೆ, ಆದ್ರೆ ಗೇಟಲ್ಲಿ ಅವನನ್ನು ನಿಲ್ಲಿಸ್ತಾರೆ. ಅವ ಹೇಳ್ತಾನೆ ನಿಮ್ಗೆ ಎಂಟ್ರಿ ಇಲ್ಲ ಅಂತ. ಅದಕ್ಕೆ ಹೇಳ್ತಾನೆ ನಾನು ಜಪ ಮಾಡ್ತಾ ಇದ್ದೆ ತುಂಬಾ ವರ್ಷ. ಅದಕ್ಕೆ ಹೇಳ್ತಾನೆ ಡೋರ್ ಕೀಪರ್, ನಿನ್ನ ಯಾವ ಕ್ವಾಲಿಟಿ ಜಪ ಅಂತ ನಮ್ಗೆ ಗೊತ್ತುಂಟು ಮಾರೆ. ಆಗ ಅವನಿಗೆ ಬೇಜಾರಾಗ್ತದೆ, ಬರ್ತಾನೆ, ಮತ್ತೆ ಸ್ವಲ್ಪ ಹೊತ್ತಾನೆ ವಾಪಸ್ ಹೋಗ್ತಾನೆ. ನಾನು ಭಗವಂತನಿಗೆ ಡೈಲಿ ನೈವೇದ್ಯ ಮಾಡ್ತಾ ಇದ್ದೆ, ನಿನ್ನ ನೈವೇದ್ಯ ಕ್ವಾಲಿಟಿ ಕೂಡ ಗೊತ್ತುಂಟು, ಯಾವ ಲೆವೆಲ್ ನೈವೇದ್ಯ ಕೂಡ ಗೊತ್ತುಂಟು. ಮತ್ತೆ ಅವನಿಗೆ ತುಂಬಾ ಬೇಜಾರಾಗ್ತದೆ. ಅಲ್ಲಿ ಹೀಗೆ ಇರ್ತಾನೆ. ಕೆಲವೊಮ್ಮೆ ಎಂತ ಆಗ್ತದೆ, ನಮ್ಗೆ ಎಂಟ್ರಿ ಸಿಗುದಿಲ್ಲ, ನಾವು ಒಮ್ಮೆ ಹೋಗಿ ರಿಕ್ವೆಸ್ಟ್ ಮಾಡ್ತೇವೆ, ಮತ್ತೆ ಬಿಡುದಿಲ್ಲ, ಮತ್ತೆ ಇನ್ನೊಮ್ಮೆ, ಮತ್ತೆ ಅಲ್ಲಿ ಇರ್ತಾನೆ. ಮತ್ತೆ ಇದು ಫುಲ್ ಬೇಜಾರಲ್ಲಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೂಗುವಾಗ ಪ್ರಭುಪಾದ್ ನನ್ನನ್ನು ರಕ್ಷಣೆ ಮಾಡಿ. ಹಾಗೆ ಪ್ರಭುಪಾದ್ ಅಂತ ಹೇಳುವಾಗ ಅವ ಇಮಿಡಿಯೇಟ್ ಡೋರ್ ಕೀಪರ್ ಬಂದು ಒಳಗೆ ಹೋಗು ಅಂತ ಹೇಳ್ತಾನೆ. ಯಾಕೆಂದ್ರೆ ಡೋರ್ ಕೀಪರ್ ಕೂಡ ಅಲ್ಲಿ ಹೇಳಿದ್ದಾರೆ, ಪ್ರಭುಪಾದ ಯಾವ ಜನ ಬಂದ್ರು ಕೂಡ ಒಳಗೆ ಬಿಡುವಂತ ಕೃಷ್ಣ ಹೇಳಿದ್ದಾನೆ ಸ್ವತಃ. ಹಾಗೆ ಪ್ರಭುಪಾದ ಇರುವಂತದ್ದು, ಐ ವಿಲ್ ಗ್ಯಾರಂಟಿ ಯು, ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೇನೆ ಅಂತ. ಯು ಚಾಂಟ್ 16 ರೌಂಡ್ಸ್. ಈಗ ನೋಡಿ, ಹೆಚ್ಚಿನವರಿಗೆ ಗೊತ್ತಿಲ್ಲ ಇದು. ಪ್ರಭುಪಾದ್ ಇಸ್ ದಿ ಫೌಂಡರ್ ಆಚಾರ್ಯ. ಫೌಂಡರ್ ಆಚಾರ್ಯ ಅಂದ್ರೆ ಪ್ರಭುಪಾದ್ ಹೇಳಿದ್ದಾರೆ, ದಿಸ್ ಬುಕ್ಸ್ ವಿಲ್ ಬಿ ದೇರ್ ಫಾರ್ another 10,000 years. ಇನ್ನು 10,000 ವರ್ಷ ಇರ್ತದೆ, ಅಂದ್ರೆ ಚಂದ್ರಮ ಹುಟ್ಟಿದ ಮೇಲೆ. ದಿಸ್ ಬುಕ್ ವಿಲ್ ಬಿ ಲಾ ಬುಕ್ ಫಾರ್ ದಿ ಹ್ಯುಮ್ಯಾನಿಟಿ, ಪ್ರಭುಪಾದ್ ಹೇಳಿದ್ದಾರೆ. ಸೊ ಪ್ರಭುಪಾದ್ ಇಸ್ ದಿ ಫೌಂಡರ್ ಆಚಾರ್ಯ. He has given certain rules. 16 ರೌಂಡ್ ಚಾಂಟಿಂಗ್ ಮಾಡಬೇಕು, ಮಂಗಳಾರತಿ ಇಷ್ಟೊತ್ತಿಗೆ, ದರ್ಶನಾರ್ತಿ ಇಷ್ಟೊತ್ತಿಗೆ, ಯಾರಿಗೂ ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಋತ್ವಿಂಗ್ ಅವರು ಹೇಳ್ತಾರೆ ಹಾಗೆಗೆ, ಅದೆಲ್ಲ ಅವರಿಗೆ ಬೇಕಾದಾಗ ಹೇಳುವಂತದ್ದು. ಯಾರಿಗೂ ಕೂಡ ಪ್ರಭುಪಾದ್ ಹೇಳಿದ್ದಾರೆ, ನೋಬಡಿ ಕ್ಯಾನ್ ಚೇಂಜ್. ಪ್ರಭುಪಾದ್ ಹ್ಯಾಸ್ ಕ್ರಿಯೇಟೆಡ್ GBC, ಗವರ್ನಿಂಗ್ ಬಾಡಿ ಕಮಿಷನ್ ಉಂಟು. ಮಾಯಾಪುರಲ್ಲಿ ಕೂತ್ಕೊಳ್ತಾರೆ ಗವರ್ನಿಂಗ್ ಬಾಡಿ ಕಮಿಷನ್. ದೇ ವಿಲ್ ಡಿಸೈಡ್. ಅದರಲ್ಲಿ ಮೋರ್ ದೆನ್ 35 ಸನ್ಯಾಸಿಸ್ ಇದ್ದಾರೆ, ಮತ್ತೆ ಗೃಹಸ್ಥ ಡಿವೋಟೀಸ್ ಇದ್ದಾರೆ, ಎಲ್ಲರಿದ್ದಾರೆ. ಹಾಗಾಗಿ ಹೇಗೆ ಅಂದ್ರೆ ಡಿಸಿಷನ್ ಆಗುವಂತದ್ದು ಅಂತಂದ್ರೆ ಎಲ್ಲರ ಒಪ್ಪಿಗೆ ಮೇರೆಗೆ ಆಗುವಂತದ್ದು, ಒಬ್ಬೊಬ್ಬರದ್ದು ಡಿಸಿಷನ್ ಅಲ್ಲ. ಋತ್ವಿಕ್ ಟೆಂಪಲ್ ಅಲ್ಲಿ ಒಬ್ಬಂದೇ ಡಿಸಿಷನ್, ಒಬ್ಬ ಹೇಳಿದಾಗೆ ಎಲ್ಲರೂ ಒಬ್ಬ ಕೂತ್ಕೊಳ್ಳು ಅಂತ ಹೇಳುವ ಕೂತ್ಕೊಳ್ಳು, ಹಾಗೆಲ್ಲ ಹಾಗೆ ನಡೆಯುವುದಿಲ್ಲ. ಹಾಗೆ ಪ್ರಭುಪಾದ್ ಸರ್ಟನ್ ಗೈಡೆನ್ಸ್ ಕೊಟ್ಟಿದ್ದಾರೆ. ಅದು ಎಂತಂದ್ರೆ ಬಿಕಾಸ್ he is ಫೌಂಡರ್ ಆಚಾರ್ಯ, he has given certain rules. ಬುಕ್ಸ್ ಕೊಟ್ಟಿದ್ದಾರೆ, ಚಾಂಟಿಂಗ್ ಮಾಡ್ಬೇಕಂತ ಹೇಳಿದ್ದಾರೆ. ಪ್ರಭುಪಾದ್ ಹೇಳಿದ್ದಾರೆ, ಎನಿಬಡಿ ಹೂ ಚಾಂಟ್ಸ್ 16 ರೌಂಡ್ and follows 4 regulative principles, I will take them back to the kingdom of God. Behind door key is there with me. ಹಿಂದೆ ವೈಕುಂಠದ್ದು ಹಿಂದೆ ಬಾಗಿಲಿನ ಕೀ ನನ್ನ ಹತ್ರ ಉಂಟು. ಆಶ್ವಾಸನೆ ಕೊಟ್ಟಿದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಬೋನಫೈಡ್ ಆಚಾರ್ಯ. ಹಾಗಾಗಿ ತುಂಬಾ ಆಪ್ತರು, ಭಗವಂತನ ತುಂಬಾ ಆಪ್ತರು. ಪ್ರಭುಪಾದ್ ಹೇಳುವಂತದ್ದು, Bhakti Vinod Thakur has did it. My Guru Maharaj, Bhakti Siddhanta Saraswati Thakur has did it. ಮತ್ತೆ ಶಿಷ್ಯರಿಗೆ ಹೇಳ್ತಾರೆ, ಪ್ರಭು ಯು ಆಲ್ಸೋ ಡಿಡ್ ಇಟ್. ನೋ, ಐ ಜಸ್ಟ್ ಏಟ್ ದೇರ್ ಎಮಿನೆನ್ಸ್. ವಾಟ್ ಎವರ್ ದೇ ಲೆಫ್ಟ್ ಐ ಹ್ಯಾವ್ ಡನ್, ದಟ್ಸ್ ಇಟ್. ಅವರು ತಿಂದು ಬಿಟ್ಟದನ್ನು ನಾನು ಜಸ್ಟ್ ಸ್ವಲ್ಪ ಊಟ ಮಾಡಿದ್ದೇನೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲವೂ ಅವರೇ ಮಾಡಿದ್ರು. ಇದು ನಮ್ರತೆ.
ಇದು ನಮ್ಮ ಬ್ರದರ್. ಹಾಗಾಗಿ ನಾವು ಈಗ ಹೆಚ್ಚಿನವರು ಭಗವಂತನ ಪಾದವನ್ನು ನಾವು ಗಟ್ಟಿಯಾಗಿ ಹಿಡಿಬೇಕು. ಭಗವಂತನ ಪಾದವನ್ನು ಹಿಡಿಲಿಕ್ಕೆ ನಮ್ಗೆ ಚಾನ್ಸೇ ಇಲ್ಲ. ಭಗವಂತನ ಪಾದವನ್ನು ಯಾರು ಗಟ್ಟಿಯಾಗಿ ಹಿಡಿದಿದ್ದಾರೆ ಅವರ ಪಾದವನ್ನು ನಾವು ಹಿಡಿಬೇಕು. ಇದು ಪ್ರೋಸೆಸ್. The person who has caught the lotus feet of Krishna very tightly, ತುಂಬಾ ಟೈಟ್ ಆಗಿ ಹಿಡಿದಾರೆ, ಅವರ ಪಾದವನ್ನು ನಾವು ಹಿಡಬೇಕು. ಹೇಗೆಂದ್ರೆ ದಾಸರ ಒಂದು ಭಜನ್ ಇದ್ರಲ್ಲಿ ನನಗೆ ನೆನ್ ಬರ್ತದೆ, ತೊರೆದು ಜೀವಿಸಬಹುದೇ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಶರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಶರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು, ರಾಯತಾ ಮುನಿದರೆ ಗಾಯವನ್ನೇ ಬಿಡಬಹುದು, ರಾಯತಾ ಮುನಿದರೆ ಜಾಗವನ್ನೇ ಬಿಡಬಹುದು. ಕಾಯ ಜಾಪಿತ ನಿನ್ನಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ನೋಡಿ, ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ಇದು ಶುದ್ಧ ಭಕ್ತರು. ನಾವಾಗೆಲ್ಲ ನಾವು ಹಿಡಿಲೇ ಇಲ್ಲ, ಎಲ್ಲಿ ಬಿಡುವಂತದ್ದು? ನಿನ್ನ ಚರಣವನ್ನು ಬಿಡಲಾಗದು. ಶುದ್ಧ ಭಕ್ತರು ಅಷ್ಟು ಟೈಟ್ ಆಗಿ ಹಿಡಿದಿದ್ದಾರೆ, ಅವರಿಗೆ ಬಿಡ್ಲಿಕ್ಕೆ ಆಗುದಿಲ್ಲ. ತಾಯಿ ತಂದೆ ಬಿಡಬಹುದು ಅಂತ ಅವರಿಗೆ. ಪ್ರಭುಪಾದ ಪ್ರಾಕ್ಟಿಕಲ್ ಆಗಿ ಎಂತ ಮಾಡಿದ್ರು, ಅಟ್ ದ ಏಜ್ ಆಫ್ 34 ಏಜ್ ಆಫ್ 1937 ಪ್ರಭುಪಾದ ವಾಸ್ 41. ಆಗ ಅವರು ಪ್ರಾಕ್ಟಿಕಲಿ, ಅದಕ್ಕಿಂತ ಮುಂಚೆ ಒಳ್ಳೆ ಹಣ ಇತ್ತು, ಬಿಸ್ನೆಸ್ ಇತ್ತು. ಮತ್ತೆ ಅವರು ರೋಡಿಗೆ ಬಂದರು. ರೋಡಿಗೆ ಬರುವಾಗ ಹಣ ಇಲ್ಲ, ಆಗ ಹೆಂಡತಿ ಮಕ್ಕಳೆಲ್ಲ ದೂರ ಆದ್ರಂತೆ. ಇದು ನಿಜವಾದ ಸಂಗತಿ. ಪ್ರಭುಪಾದ ಹೇಳಿದ್ರು, ದಿಸ್ ಇಸ್ ಬ್ಲೆಸ್ಸಿಂಗ್, ದಿಸ್ ಇಸ್ ಕೃಷ್ಣಸ್ ಅಂಡ್ ಗುರು ಮಹಾರಾಜ್ ಬ್ಲೆಸ್ಸಿಂಗ್. ಮತ್ತೆ ದೂರ ದೂರ ಅಂದ್ರೆ ಇದ್ರು, ಆದ್ರೂ ಕೂಡ ಅವರು ದೂರ ಇದ್ರು, ಇವರಿದ್ರು ಒಟ್ಟಿಗೆ, ಅವರು ದೂರ ಇದ್ರು. ಈ ರೀತಿ ಮಾಡಿ 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 1950 ಅದು 13 ವರ್ಷ. ದಟನ್ ಪ್ರಭುಪಾದ್ಗೆ 54 ವರ್ಷ. ಆಗ ಪ್ರಭುಪಾದ್ ವಾನಪ್ರಸ್ಥತೆ ತಗೊಂಡ್ರು, ಮಗನಿಗೆ ಜವಾಬ್ದಾರಿ ಕೊಟ್ಟರು. ಮತ್ತೆ 59 ಸನ್ಯಾಸಿ ತಗೊಂಡ್ರು. ಹಾಗೆ ನಮಗೆ ಬಿಡ್ಲಿಕ್ಕೆ ಆಗೋದಿಲ್ಲ, ನಾವು ಟೋಟಲಿ ಅಟ್ಯಾಚ್ಡ್ ಆಗಿದ್ದೇವೆ. ಯಾರಿಗೆ ಬಿಡ್ಲಿಕ್ಕೆ ಆಗ್ತದೆ ಅವರಿಗೆ ಕೃಷ್ಣ ಇದ್ದಾನೆ, ಕೃಷ್ಣನ ಪಾದವನ್ನು ಹಿಡಿಬಹುದು. ಹೀಗೆ ಎರಡೂ, ನಾವು ಮನೆಯವರ ಪಾದವನ್ನು ಕೂಡ ಹಿಡಿಯುವಂತದ್ದು, ಕೃಷ್ಣನ ಪಾದವನ್ನು ಎರಡೂ ಹಿಡಿಲಿಕ್ಕೆ ಆಗುದಿಲ್ಲ. ಹೇಗೆ ಆಗ್ತದೆ? ಯಾವುದೋ ಒಂದೇ ಹಿಡಿಬೇಕು. ನಾವೀಗ ಯಾರ ಸಂಬಂಧಿಕರ ಪಾದವನ್ನು ಹಿಡಿದ್ದೇವೆ, ನಮ್ಮ ಸೋ ಕಾಲ್ಡ್ ರಿಲೇಟಿವ್ಸ್. ತಾಯಿ ತಂದೆಯ ಬಿಡಲೂಬಹುದು, ದಾಯಾದಿ ಬಂಧುಗಳ ಬಿಡಬಹುದು, ರಾಯತಾ ಮುನಿದರೆ ಜಾಗವನ್ನೇ ಬಿಡಬಹುದು, ಅಂದ್ರೆ ಈ ಊರೇ ಬಿಟ್ಟು ಹೋಗಬಹುದು ಅಂತ. ಆದ್ರೆ ಕಾಯಜಾಪಿತ ನಿನ್ನಡಿಯ ಬಿಡಲಾಗದು. ಇದು ಶುದ್ಧ ಭಕ್ತರ ಥಿಂಕಿಂಗ್. ಶುದ್ಧ ಭಕ್ತರು ಎಂತಂದ್ರೆ ಭಗವಂತನ ಪಾದದಲ್ಲಿ ಟೋಟಲಿ ಅಬ್ಸಾರ್ಬ್ ಆಗಿದ್ದಾರೆ. ಅವರು ಬೇರೆ ಡಿವಿಯೇಷನ್ ಇಲ್ಲ, ನಾವಾದ ಡಿವಿಯೇಟ್ ಆಗಿದ್ದೇವೆ. ನಾವೆಂತಂದ್ರೆ ನಮ್ಮ ಮೈಂಡ್ ಅಲ್ಲಿ 1000 ಯೋಚನೆ ಬರ್ತದೆ, ಬೇರೆ ಬೇರೆ ಕಡೆ ನಾವು ಆಚೆ ಈಚೆ ಆಗಿದ್ದೇವೆ. ಶುದ್ಧ ಭಕ್ತರಾಗಿಲ್ಲ, ದೇ ಆರ್ ಫಿಕ್ಸ್ಡ್. ನೀವು ನೋಡಿ ಬೇಕಿದ್ರೆ ಎಲ್ಲ ಪ್ರಿವಿಯಸ್ ಆಚಾರ್ಯರ ಫೋಟೋಗಳನ್ನು ನೋಡಿ,
ಅಂದ್ರೆ ಪ್ರಭುಪಾದ್, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಗೌರ್ ಕಿಶೋರದಾಸ್ ಬಾಬುಜಿ ಮಹಾರಾಜ್, ಭಕ್ತಿವಿನೋದ್ ಠಾಕೂರ್, ಜಗನ್ನಾಥ್ ದಾಸ್ ಬಾಬುಜಿ ಮಹಾರಾಜ್, ಬಲದೇವ್ ವಿದ್ಯಾಭೂಷಣ್, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್, ನರೋತ್ತಮ ದಾಸ್ ಠಾಕೂರ್, ಮತ್ತೆ ರಾಮಚಂದ್ರ, ಶ್ರೀನಿವಾಸ ಆಚಾರ್ಯ, ಕೃಷ್ಣಾಜ್ ಕವಿರಾಜ್ ಗೋಸ್ವಾಮಿ, ಮತ್ತೆ ಲೋಕನಾಥ್ ಗೋಸ್ವಾಮಿ, ಮತ್ತೆ ಜೀವ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ಮತ್ತೆ ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ್ ದಾಸ್ ಗೋಸ್ವಾಮಿ, ಸನಾತನ್ ಗೋಸ್ವಾಮಿ, ರೂಪ ಗೋಸ್ವಾಮಿ, ಇವರದೆಲ್ಲರದು ಫೋಟೋ ನೋಡಿ ನೀವು ಯಾವಾಗ ನಿಮ್ಗೆ ಪುಸ್ತಕ ನೋಡಿ. ಅವರ ಕಣ್ಣು ಎಲ್ಲಿ ಉಂಟು ನೋಡಿ. ಭಗವಂತನ ಪಾಠದ ಬಿಟ್ಟು ಬೇರೆ ಆಚೆ ಇಲ್ಲ. ಟೋಟಲಿ ಅಬ್ಸರ್ವ್ ಆಗಿದ್ದಾರೆ. ಅಂದ್ರೆ ಅವರು ಭಗವಂತನ ಸೇವೆಯಲ್ಲಿ ಟೋಟಲಿ ಇದ್ದಾರೆ. ಪಾದದಲ್ಲಿ ಅಬ್ಸರ್ವ್ ಆಗುದಂದ್ರೆ ಸೇವೆ ಬಿಡ್ಲಿಲ್ಲ. ನಾವು ಸೇವೆ ಬಿಟ್ಟು ಎಷ್ಟು ಜನ್ಮ ಆಯ್ತು. crores of life we are chewing the chewed. ಪುನಃ ಚರ್ವಿತ ಚರ್ವನಾನ. ಎಂತ ಜಗಿದ್ದೇವೆ ಅದನ್ನೇ ಜಗಿತಾ ಇದ್ದೇವೆ. ಇಂದ್ರ ಸುಖ ನಮ್ಗೆ ಸಾಕು ಅನ್ನೋದು ಆಗುದಿಲ್ಲ. ವಿ ಆರ್ ನಾಟ್ ಫೆಡ್ ಅಪ್. ಪ್ರಪದಿರುವಂಥದ್ದು ಕಂಡೀಷನ್ ಸೋಲ್ doing sense gratification life after life and they are not fed up. ಜನ್ಮದಲ್ಲಿ ನಾವು ಇದನ್ನು ಮಾಡಿದ್ದೇವೆ. ಎಂತ ಜಗ್ದಿದ್ದೇವೆ ಅದನ್ನೇ ಜಗಿತಾ ಇದ್ದೇವೆ. ಚೀವಿಂಗ್ ದ ಚೂರ್. ಆದ್ರೂ ಕೂಡ ನಮ್ಗೆ ಸಾಕಾಗುವುದಿಲ್ಲ. ಯಾಕೆ ಸಾಕಾಗುವುದಿಲ್ಲ? ಯಾಕೆಂದ್ರೆ ಎಸ್ ಅದನ್ನು ಜಗಿಯುವಾಗ ನಮ್ಗೆ ಖುಷಿ ಸಿಗ್ತದೆ ನಾವು ಭಾವಿಸಿದ್ದೇವೆ. ಹೇಗೆಂದ್ರೆ ಈ ಒಂಟೆಗೆ ಮರುಭೂಮಿಯಲ್ಲಿ ಬಾಯಾರಿಕೆ ಆಗುವಂಥದ್ದು. ಅದು ಅಲ್ಲಿ ಹೋಗಿ ಅಂತ ಕ್ಯಾಕ್ಟಸ್ ಅನ್ನು ತಿಂತದೆ. ಹಾಗೆ ತಿನ್ನುವಾಗ ರಕ್ತ ಬರ್ತದೆ. ಆದ್ರೆ ರಕ್ತವನ್ನು ಅದು ಕುಡಿಯುವಂಥದ್ದು. ಅದಕ್ಕೆ ಖುಷಿ ಆಗ್ತದೆ. ಅದೇ ರೀತಿ ನಾವು ಕೂಡ ವಿ ಆರ್ ಬಿಹೈಂಡ್ ಸೆನ್ಸ್ ಗ್ರಾಟಿಫಿಕೇಷನ್. ಇಂದ್ರಿಯ ಸುಖದಿಂದ ಇದ್ದೇವೆ. ನಾವು ಎಣಿಸುವಂತ ಇಂದ್ರಿಯ ಸುಖದಿಂದ ನನಗೆ ಖುಷಿ ಸಿಗ್ತದೆ. ಇದು ಎಂತಂದ್ರೆ ಜಸ್ಟ್ ಚಾಯ್. ಅದು ನಿಜವಾದ ಖುಷಿ ಅಲ್ಲ. ಹೇಗೆ ಅಂದ್ರೆ ಈ ನದಿಯ ದಡದ ಪಕ್ಕ ಒಂದು ಮರ ಇದ್ರೆ ಅದರದ್ದು ರಿಫ್ಲೆಕ್ಷನ್ ನದಿಗೆ ಬೀಳ್ತದೆ, ನೀರಿಗೆ. ಅಲ್ಲಿ ನಿಮಗೆ ಮರ ಕಾಣ್ತದೆ. ಈಗ ಸಪೋಸ್ ಅದರಲ್ಲಿ ಮಾವಿನ ಹಣ್ಣು ಇಲ್ಲ ಆಪಲ್ ಇದ್ರೆ ಅದು ರಿಫ್ಲೆಕ್ಷನ್ ಅಲ್ಲಿ ಕೂಡ ಬೀಳ್ತದೆ. ನೀವು ಹೋಗುವಂಥದ್ದು ತಿನ್ಲಿಕ್ಕೆ ಆಪಲ್ ಅಂತ ತಿನ್ಲಿಕ್ಕೆ ಹೋಗುವಂಥದ್ದು, ಮಾವಿನಕಾಯಿ ತಿನ್ಲಿಕ್ಕೆ ಹೋಗುವಂಥದ್ದು ಅದು ಅಲ್ಲ. ಅದು ಜಸ್ಟ್ ನೀರು, ಜಸ್ಟ್ ಚಾಯ್. ಹಾಗೆ ನಾವು ಈ ಇಂದ್ರಿಯ ಸುಖದಿಂದ ನಾನು ಖುಷಿ ಪಡ್ತೇನೆ. ಇಲ್ಲ ಸರ್, ಆಗುವುದಿಲ್ಲ. ಇದನ್ನು ಆಚಾರ್ಯರು ಹೇಳಿಕೆ ಬಂದದ್ದು ನಮ್ಗೆ. ಹೇಗೆಂದ್ರೆ ಸಪೋಸ್ ಈಗ ನಾವು ಜೈಲಿಗೆ ಹೋಗ್ತೇವೆ. ಆಕ್ಚುಲಿ ಇದು ನಮ್ಮ ಜೈಲು, ನಾವು ಜೈಲಲ್ಲಿ ಇದ್ದೇವೆ. ಈಗ ಜೈಲಿಗೆ ಹೋಗಿದ್ದೇವೆ. ಜೈಲಲ್ಲಿ ನಮ್ಗೆ ಕೋರ್ಟಿಂದ ಡಿಸೈಡ್ ಆಗಿದೆ ಡೆತ್ ಸೆಂಟೆನ್ಸ್, ಅಂದ್ರೆ ಮರಣ. ಇದು ಡಿಸೈಡ್ ಆಗಿದೆ. ನಾವು ಹೋದ ಮೇಲೆ ಡಿಸಿಷನ್ ಬರ್ತದೆ. ಅಂದ್ರೆ ನಾವು ಕೋರ್ಟಿಗೆ ಹೋಗ್ತೇವೆ. ನಮ್ಮನ್ನು ಈ ಸಂಕೋಲೆ ಹಾಕಿಕೊಂಡು ಹೋಗ್ತಾರೆ. ಅಲ್ಲಿ ಜಡ್ಜ್ ಹೇಳ್ತಾರೆ, ಎಸ್ ನಿನಗೆ ಮರಣಾದಿ ಶಿಕ್ಷೆ ಅಂತ ಹೇಳ್ತಾರೆ. ನಾವು ಜೈಲಿಗೆ ಬರ್ತೇವೆ. ಜೈಲಿಗೆ ಬಂದು ನಮ್ಗೆ ಅದು ತಲೆಯಲಿಲ್ಲ. ನಾವೆಂತ ಅಂದ್ರೆ ಎಸ್ ಇವತ್ತು ಗೋಬಿ ಮಂಚೂರಿ ಮಾಡುವ, ಇವತ್ತು ಪೂರಿ ಮಾಡುವ, ಇವತ್ತು ಅದು ತಿನ್ನುವ, ಅದು ತಿನ್ನುವ, ಎಸ್ ಟಿವಿ ನೋಡುವ, ಟಿವಿ. ಕೆಲವೆಲ್ಲ ಜೈಲಲ್ಲಿ ಉಂಟು ಇದೆಲ್ಲ ವ್ಯವಸ್ಥೆ. ಇದಕ್ಕೆ ಎಂತಾದ್ರು ಅರ್ಥ ಉಂಟಾ? ಎಸ್ ಸಪೋಸ್ ನೋಡಿ, ಒಬ್ಬನಿಗೆ ಈ ಮರಣಾವಧಿ ಶಿಕ್ಷೆ ಕೊಡ್ತಾರೆ. ಅವ ಶಿಕ್ಷೆ ಕೊಟ್ಟ ಮೇಲೆ ಬರ್ತಾನೆ ಜೈಲಿಗೆ. ಅದು ಅವನಿಗೆ ತಲೆಯಲಿಲ್ಲ. ಇಲ್ಲಿ ಬಂದು ಹೇಗೆ ಎಂಜಾಯ್ ಮಾಡುವಂಥದ್ದು ಯೋಚನೆ ಮಾಡ್ಬೋದು. ಅದು ಸರಿಯಾ? ಇಲ್ಲ, ಸರಿ ಇಲ್ಲ, ತಪ್ಪು. ಎಸ್, ಓಕೆ. ನೋಡಿ, ನೀವು ಹೇಳಿದ್ರೆ ತಪ್ಪ ಅಂತ. ಈಗ ನಾವು ಮಾಡುದು ಕೂಡ ತಪ್ಪೇ. ನಮ್ಗೆ ಗೊತ್ತಿಲ್ಲ, ಇದು ಜೈಲು. ನಾವಿಲ್ಲಿ ಬಂದದ್ದು ರಿಫಾರ್ಮೇಶನ್ಗೆ. ನಾವೆಂತಂದ್ರೆ ಇದು ನನ್ನ ಮಗ,
ಇದು ನನ್ನ ಮಗಳು, ಇದು ನನ್ನ ಗಂಡ, ಇದು ನನ್ನ ತಂದೆ. ಹೇಗೆ ನಿಮಗೆ ಚಿತ್ರಕೇತುನ ಕಥೆ ಹೇಳ್ತೇನೆ. ಚಿತ್ರಕೇತು ಭಗವಂತನ ಭಕ್ತ. ನಾರದ ಮುನಿಯ ಶಿಷ್ಯ. ಹಾಗೆ ಚಿತ್ರಕೇತು ರಾಜನಾಗಿದ್ದ. ಅವನಿಗೆಲ್ಲ ಅಂತಸ್ತಿತ್ತು, ತುಂಬಾ ಹೆಂಡತಿಯರು. ರಾಜನಿಗೆ ತುಂಬಾ ಹೆಂಡತಿಯರು ಇಡ್ಬೋದು, ಯಾಕಂದ್ರೆ ಪ್ರಭುಪಾದ ಇರುವಂಥದ್ದು ಸಾಕುವಂತ ಕೆಪಾಸಿಟಿ ಇದ್ರೆ ಮಾಡ್ಬೋದು. ಕಲಿಯುಗದಲ್ಲಿ ಈಗ ಪ್ರಭುಪಾದ ಟೈಮಲ್ಲಿ ಅಲವ್ ಇತ್ತು ಮೋರ್ ದೆನ್ 2 ಮ್ಯಾರೇಜ್. ಈಗ ಇಲ್ಲ. ಮುಸ್ಲಿಮ್ಸ್ ಅಲ್ಲಿ ಆಗ್ತಾರೆ, ಅಂದ್ರೆ ಅಲ್ಲಿ ಅವ ಹಣ ತೋರಿಸ್ಬೇಕು ಸಾಕು ಅಂತ, ಮತ್ತೆ ಆಗ್ಬೋದು ಆ ರೀತಿ. ಹಾಗೆ ತುಂಬಾ ಹೆಂಡತಿಯರಿದ್ರು. ಆದ್ರೆ ಹೆಂಡತಿಯರಿದ್ರು, ಮಕ್ಕಳಿಲ್ಲ. ಚಾಣಕ್ಯ ಹೇಳುವಂಥದ್ದು, ಮದುವೆ ಆಗಿ ಮಕ್ಕಳಿಲ್ಲದ್ರೆ ಅದು ಜೀವನಕ್ಕೆ ಅರ್ಥ ಇಲ್ಲ ಅಂತೆ. ಬೆಟರ್ ಕಾಡಿಗೆ ಹೋಗುದು ಒಳ್ಳೆಯದು. ಹಾಗೆ ಇವನಿಗೆ ಎಲ್ಲ ಉಂಟು, ಮಕ್ಕಳಿಲ್ಲ. ಹಾಗೆ ಇವ ನಾರದ ಮುನಿ ಹತ್ರ, ಅಂಗಿರ ಮಹರ್ಷಿ ಮತ್ತೆ ನಾರದ ಮುನಿ ಹತ್ರ ಹೇಳುವಂಥದ್ದು. ಅದಕ್ಕೆ ಅವರಿಗೆ ಬೇಜಾರಾಗ್ತದೆ, ಯಾಕೆಂದ್ರೆ ಡ್ಯೂಟಿ ಅಂದ್ರೆ ಪರ ದುಃಖ ದುಃಖಿ, ಸಾಫ್ಟ್ ಆರ್ಟ್. ಅದಕ್ಕೆ ಅಂಗಿರ ಋಷಿ ಒಂದು ಐಟಮ್ ಕೊಡ್ತಾರೆ, ಇದನ್ನು ಸ್ವೀಟಿಗೆ ಹಾಕಿ ಆ ಸ್ವೀಟನ್ನು ಎಂತ ಹೆಂಡತಿಗೆ, ಒಂದು ಹೆಂಡತಿ ಕೊಡುವಂತ. ಮತ್ತೆ ಹೇಳ್ತಾರೆ ಈ ಮಗುವಿಗೆ ಹರ್ಷಶೋಕ ಹೆಸರಿಡುವಂತ. ಹಾಗೆ ಯಾವ ಒಂದು ಹೆಂಡತಿ ಕೊಡ್ತಾನೆ, ಮತ್ತೆ ಮಗು ಆಗ್ತದೆ. ಮಗುವಿಗೆ ಹರ್ಷಶೋಕ ಅಂತ ಹೆಸರಿಡುತ್ತೆ. ಮಗು ಆದ ಮೇಲೆ ಅವನ ಖುಷಿಯೇ ಖುಷಿ. ಒಬ್ಬ ಟೋಟಲಿ ಅವ ಖುಷಿಯಲ್ಲಿದ್ದಾನೆ. ನಾವು ಕೂಡ ಈಗ ಸಪೋಸ್ ಮಕ್ಕಳು ಇಲ್ಲ, ಸಪೋಸ್ ಬಂದ್ರು ಮನೆಗೆ, ಒಬ್ಬ ನಾವು ಎಷ್ಟು ಖುಷಿಯಲ್ಲಿ ಇರ್ತೇವೆ. ಇದೆಲ್ಲ ಭೌತಿಕ, ಆಧ್ಯಾತ್ಮಿಕ ಅಲ್ಲ. ಕೃಷ್ಣ ಬಂದ್ರೆ ನಾವು ತುಂಬಾ ಖುಷಿಯಲ್ಲಿ ಇರ್ಬೇಕಂತ ಮನೆಗೆ. ಕೃಷ್ಣನ ಭರಿಸ್ಬೇಕು. ಎಕ್ಸಾಂಪಲ್ ಹೇಗೆ ಅಂದ್ರೆ ಸುಧಾಮ, he was very happy seeing Krishna. This is transcendental relationship. ನಮ್ದು ಮೆಟೀರಿಯಲ್ ರಿಲೇಶನ್ಶಿಪ್. ಹಾಗೆ ಎಂತ ಆಗ್ತದೆ, ತುಂಬಾ ಖುಷಿ ಆಗ್ತದೆ ಅವನಿಗೆ, ತುಂಬಾ ಖುಷಿಯಲ್ಲಿ ಇರ್ತಾನೆ. ಆದ್ರೆ ಒಂದು ಚೇಂಜಸ್ ಆಗ್ತದೆ ಅವನು. ಎಂತ ಚೇಂಜಸ್? ತುಂಬಾ ಹೆಂಡತಿಯರು ಉಳಿದವರನ್ನು ನೆಗ್ಲೆಕ್ಟ್ ಮಾಡ್ತಾನೆ. ಯಾರಿಗೆ ಮಗು ಆಯ್ತು ಅವಳನ್ನು ಜಾಸ್ತಿ ಪ್ರೀತಿ ಮಾಡ್ತಾನೆ. ಉಳಿದ ಎಲ್ಲ ಹೆಂಡತಿಯರಿಗೆ ಒಂದು ಪ್ಲಾನ್ ಮಾಡ್ತಾರೆ. ಇದೆಲ್ಲ ಆದದ ಮಗುವಿಂದ. ಮಗು ಬರುವ ಮುಂಚೆ ಸರಿ ಇದ್ದ ನಮ್ಮೆಲ್ಲರೊಟ್ಟಿಗೆ, ಮಗುವನ್ನು ಕೊಂದು ಬಿಡುವ ಅಂತ ಆಯ್ತು. ಹಾಗೆ ವಿಷ ಹಾಕಿ ಕೊಲ್ತಾರೆ. ಕೊಂದ ಮೇಲೆ ಚಿತ್ರಕೇತು ಟೋಟಲ್ ಮೆಂಟಲ್ ತರ ಆಗ್ತಾನೆ. ನಾವು ಅದಕ್ಕೆ ಇರುವಂತ ಪ್ರಪೋಸಲ್, ಯು ಶುಡ್ ನಾಟ್ ಅಟ್ಯಾಚ್ ವಿತ್ ಯುವರ್ ಸೋ ಕಾಲ್ಡ್ ರಿಲೇಷನ್. ಯಾಕೆಂದ್ರೆ ಸಾಯುವಾಗ ನಾವು ಮೆಂಟಲ್ ತರ ಆಗ್ತೇವೆ. ಹಾಗೆ ಈ ಮಗು ಸತ್ತೋಯ್ತು. ಆಗ ಪುತ್ರ 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 ಕೂಗ್ತಾ ಇದ್ದಾನೆ. ಮತ್ತೆ ಈ ಜೊಲ್ಲೆಲ್ಲ ಬರ್ತಾ ಉಂಟು. ರ್ಯಾಬಿಸ್ ನಾಯಿ ಕಚ್ಚಿದ್ರೆ ಹೇಗೆ ಬರ್ತದೆ ಹಾಗೆ. ಮತ್ತೆ ನಡೀತಾನೆ. ಈ ಪೋಲಿಯೋ ಕಾಲ್ನವ್ರು ಹೇಗೆ ತುಂಬಾ ಸಪೋರ್ಟ್ ಇರ್ತಾರೆ, ಈಗ ಈಗ ಕುಸ್ತಿ ಹೀಗೆ ಆಗ್ತಾರೆ ಅಂದ್ರೆ ಬೀಳ್ತಾರೆ, ಅದೇ ರೀತಿ ನಡೀತಾನೆ, ಬೀಳ್ತಾನೆ, ಹೀಗೆ ಮಾಡ್ತಾ ಇದ್ದಾನೆ. ಲಾಸ್ಟ್ಗೆ ಅವನ ಬೇಜಾರು ನೋಡಿ ನಾರದ ಮುನಿಯಲ್ಲಿಗೆ ಬರುವಂತದ್ದು. ಆಗ ಜಾಸ್ತಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೋರಾಗಿ ಕೂಗ್ತಾನೆ. ನಾರದ ಮುನಿ ತುಂಬಾ ಬೇಜಾರಾಗ್ತದೆ, ಯಾಕಂದ್ರೆ ಗುರು ಅಲ್ಲ. ಯಾಕೆ ನನಗೆ ಹೀಗೆ ಮಾಡಿ? ನನಗೆ ಒಂದೇ ಒಂದು ಮಗು ಇದ್ದದ್ದು, ಒಂದೇ ಒಂದು ಮಗು, ಅದನ್ನು ಕೂಡ ನೀವು ಕಿತ್ತುಕೊಂಡು ಕೂಗ್ತಾ ಇದ್ದಾರೆ. ಹಾಗೆ ನಾರದ ಮುನಿಗೆ ತುಂಬಾ ಬೇಜಾರಾಗ್ತದೆ. ನಾರದ ಮುನಿ ಇಮಿಡಿಯೇಟ್ ಚಿತ್ರಕೇತುವನ್ನು ಹರ್ಷಶೋಕನ್ನು ತರಿಸ್ತಾರೆ. ಅಲ್ಲಿ ಹರ್ಷಶೋಕ ಬೇರೆ ಯಾವ ಪ್ಲಾನೆಟ್ ಅಲ್ಲಿ ಇದೆ, ಅಲ್ಲಿಂದ ಬರ್ತಾನೆ. ನಾರದ ಮುನಿಗೆ ಮಾಡ್ಬೋದು ಇದು. ಈಸ್ ಎ authorized person who can do on behalf of Krishna. ಹಾಗೆ ಅಶೋಕ್ ಅಲ್ಲಿಗೆ ಬರ್ತಾನೆ. ಬಂದ ಕೂಡಲೇ ಚಿತ್ರಕೇತುಗೆ ವಾಪಸ್ ಲೈಫ್ ಬಂತು.
ಹೀಗೆ ಅವನು ಹಕ್ ಮಾಡ್ತಾನೆ, ಹೀಗೆ ಹೀಗೆ ಮಾಡ್ತಾನೆ, ಪುತ್ರ ಪುತ್ರ ಪುತ್ರ. ಅದಕ್ಕೆ ಅವ ಹೀಗೆ ನೋಡ್ತಾನೆ, ಯಾರು ನೀನು? ನಾನಿನ ತಂದೆ ಚಿತ್ರಕೇತು. ಯಾವ ಲೈಫ್ ಇದು ತಂದೆ? ಹೀಗೆ ನಾರ್ಮಲ್ ನೋಡ್ತಾನೆ ಅಶೋಕ. ನಾನು ಬೇರೆ ಲೈಫಲ್ಲಿ ಬೇರೆ ತಂದೆ ತಾಯಿಯೊಟ್ಟಿಗೆ ಇದ್ದೆ, ಯಾಕೆ ನನ್ನನ್ನು ಇಲ್ಲಿ ಕರೆಸಿದೆ? ಹಾಗಾಗಿ ಇದು ಆಕ್ಚುಲಿ ನಿಜವಾದ ರೀಸನ್. ನಮ್ಗೆ ತುಂಬಾ ತಂದೆ ತಾಯಿ ಆಗಿದೆ, ಈ ಲೈಫಲ್ಲಿ ನಾವು ಇಂದಿನ ತಂದೆ ಮರೆತು ಬಿಟ್ಟಿದ್ದೇವೆ. ನೆಕ್ಸ್ಟ್ ಲೈಫಲ್ಲಿ ಇನ್ನೊಂದು ತಂದೆ ತಾಯಿ ಬರ್ತಾರೆ ಕರ್ಮಾನುಸಾರ. ಈ ಲೈಫಲ್ಲಿ ಮನುಷ್ಯ ತಂದೆ ತಾಯಿ, ನೆಕ್ಸ್ಟ್ ಲೈಫಲ್ಲಿ ನಾಯಿ ಆದ್ರೆ ನಾಯಿ ತಂದೆ ತಾಯಿ, ಬೆಕ್ಕಾದ್ರೆ ಬೆಕ್ಕು ತಂದೆ ತಾಯಿ, ಹಸು ಆದ್ರೆ ಹಸು ತಂದೆ ತಾಯಿ, ಇರುವೆ ಆದ್ರೆ ಇರುವೆ ತಂದೆ ತಾಯಿ. ಚೇಂಜ್ ಆಗ್ತಾ ಇರ್ತದೆ. ಹಾಗೆ ಇದನ್ನ ನಾವು ಅರ್ಥ ಮಾಡ್ಬೇಕು. ಪ್ರಭುಪಾದ ಒಂದು ನಿಜವಾದ ತಂದೆ ಕೃಷ್ಣ. ಕೃಷ್ಣ ಇಸ್ ಅ ರಿಯಲ್ ನಮ್ಮ ಎಂತ ಹೇಳುವಂಥದ್ದು ತಾಯಿ. ಸ್ಪಿರಿಚುವಲ್ ಮಾಸ್ಟರ್ ಇಸ್ ಫಾದರ್, ವೇದಾಸ್ ಆರ್ ದಿ ಮದರ್. ಹಾಗೆ ಕೃಷ್ಣ ಇಸ್ ಅ ರಿಯಲ್ ಫಾದರ್ ಅಂಡ್ ಮದರ್. ಇದನ್ನ ಅರ್ಥ ಮಾಡ್ಬೇಕು ನಾವು. ಹಾಗೆ ಟ್ರಾನ್ಸೆಂಡೆಂಟಲ್ ಸೈನ್ಸ್ ಅಂದ್ರೆ, ಆ ದಿವ್ಯವಾದ ವಿಜ್ಞಾನ ಅಂದ್ರೆ ಇದು ಎಲ್ಲ ಯಾವ ಶಾಲಾ ಕಾಲೇಜಲ್ಲಿ ಸಿಗುವುದಿಲ್ಲ. ಯಾಕಂದ್ರೆ ನೋಡಿ, ಶಾಲಾ ಕಾಲೇಜಲ್ಲಿ ಸಿಗುವಂತದ್ದು ಸೆನ್ಸ್ ಗ್ರಾಟಿಫಿಕೇಶನ್, ಹೇಗೆ ನಾವು ಬೆಟರ್ ಮಾಡುವಂಥದ್ದು. ಈಗ ನಾವು ಎಷ್ಟು ಜಾಸ್ತಿ ಬೆಟರ್ ಮಾಡ್ಲಿಕ್ಕೆ ಹೋಗ್ತೇವೆ, ಆಗ ನಾವು ನಮ್ಮ ಸೋಕಾಲ್ಡ್ ರಿಲೇಷನ್ ಅನ್ನು ಯಾವುದು ಈ ಸೋಕಾಲ್ಡ್ ರಿಲೇಷನ್ ಅಲ್ಲಿ ನಾವು ಜಾಸ್ತಿ ಆಗುವಂಥದ್ದು, ಅಂಟಿ ಹೋಗುವಂಥದ್ದು. ಆದ್ರೆ ಈ ಟ್ರಾನ್ಸೆಂಡೆಂಟಲ್ ಸೈನ್ಸ್ ಹಾಗೆಲ್ಲ, ಭಗವಂತನ ಕಡೆ ಹೇಗೆ ನಾವು ಅಟ್ಯಾಚ್ ಆಗೋದು ಇದನ್ನು ತಿಳಿಸುವಂಥದ್ದು. ಹಾಗೆ ಇದಕ್ಕೆ ಗುರು ಬೇಕು, ಇದಕ್ಕೆ ಗುರು ಬೇಕು. ಅದು ಕೂಡ ಎಂತ ಗುರು? ಬೋನಫೈಡ್ ಗುರು. ಬೋನಫೈಡ್ ಗುರು ಬೇಕು. ಗುರು ಇಲ್ಲದಿದ್ರೆ ನಮ್ಗೆ ಆಗೋದಿಲ್ಲ. ನಮ್ಗೆ ಸಪೋಸ್ ಈಗ ಹೇಗಂದ್ರೆ, ವಿದೌಟ್ ಗುರು ನಮ್ಗೆ ಎಂಟ್ರಿ ಆಗ್ಲಿಕ್ಕೆ ಆಗುದಿಲ್ಲ. ವಿದೌಟ್ ದೀಕ್ಷಾ ವಿ ಕ್ಯಾನಾಟ್ ಎಂಟರ್ ಇನ್ ಟು ಸ್ಪಿರಿಚುವಲ್ ರೆಲ್ಮ್. ಆಗುದಿಲ್ಲ. ಅದಕ್ಕೆ ಇನಿಷಿಯೇಷನ್ ಮಸ್ಟ್. ಅದು ಕೂಡ ಲಿವಿಂಗ್ ಗುರು ಅಲ್ಲಿ, ಫೋಟೋದಲ್ಲಿ ಅಲ್ಲ. ಇನಿಷಿಯೇಷನ್ ಲಿವಿಂಗ್ ಗುರು. ಪ್ರಭುಪಾದ ಇರುವಂತದ್ದು, ಸಪೋಸ್ ಪ್ರಭುಪಾದ ಕೊಡುವಂತ ಎಕ್ಸಾಂಪಲ್ ಉಂಟು. ಇದೆಲ್ಲ ಪ್ರಭುಪಾದ ಎಂತ ಹೇಳುವಂತದ್ದು, ಪ್ರಭುಪಾದ ಕ್ಲಾಸ್ ಅದ್ರಲ್ಲೆಲ್ಲ ಎಕ್ಸಾಂಪಲ್ ಉಂಟು, ನಾವು ಅಲ್ಲಿನ ತೆಗೆಯುವಂಥದ್ದು. ಹಾಗೆ ಪ್ರಭುಪಾದ ಇರುವಂತದ್ದು, ಸಪೋಸ್ ಯು ಹ್ಯಾವ್ ಮೇಡ್ ನೈಸ್ ಹೌಸ್. ನಾವು ಒಂದು ಚಂದ ಮನೆಯನ್ನು ಕಟ್ಟಿದ್ದೇವೆ, ಮತ್ತೆ ಎಲ್ಲ ನಾವು ಎಲೆಕ್ಟ್ರಿಕ್ ಕನೆಕ್ಷನ್ ಎಲ್ಲ ಮಾಡಿದ್ದೇವೆ. ಆದ್ರೆ ಕಂಬದಿಂದ, ಮನೆ ಹತ್ತಿರ ಒಂದು ಕಂಬ ಉಂಟು, ಅದರಿಂದ ಕರೆಂಟ್ ಕೊಡ್ಲಿಲ್ಲ. ಇದೆಲ್ಲ ನಾವು ಫ್ಯಾನ್ ಹಾಕಿದ್ದೇವೆ, ಲೈಟ್ ಹಾಕಿದ್ದೇವೆ, ಆದ್ರೆ ಕನೆಕ್ಷನ್ ಕೊಡ್ಲಿಲ್ಲ, ಬರುವುದಿಲ್ಲ ಕರೆಂಟ್. ಅದೇ ರೀತಿ ನಾವು ಪರಂಪರೆಗೆ ಸಂಪ್ರದಾಯ ಕನೆಕ್ಟ್ ಆಗಬೇಕಿದ್ರೆ ಯು ಶುಡ್ ಟೇಕ್ ಇನಿಷಿಯೇಷನ್, ದೀಕ್ಷೆ. ಅದು ಕೂಡ ಹೇಗೆ? ಥ್ರೂ ಸಂಪ್ರದಾಯ. ಅಂದ್ರೆ ಲಿವಿಂಗ್ ಗುರು, ಹೂ ಇಸ್, ಯಾರು ಇದ್ದಾರೆ ಅವರಿಂದ ನಾವು ತೆಗೆಯುವಂಥದ್ದು, ಮತ್ತೆ ಕನೆಕ್ಟ್ ಆಗುವಂಥದ್ದು. ಹಾಗಾಗಿ ಬೋನಫೈಡ್ ಆಚಾರ್ಯ ಪ್ರಭುಪಾದ್ ಇಸ್ ಅ ಬೋನಫೈಡ್ ಆಚಾರ್ಯ, ಇಸ್ ಅ ಫೌಂಡರ್ ಆಚಾರ್ಯ. ಅವರು ಸರ್ಟೆನ್ ರೂಲ್ಸ್ ಕೊಟ್ಟಿದ್ದಾರೆ. ನೋಬಡಿ ಕ್ಯಾನ್ ಚೇಂಜ್ ದಟ್ ರೂಲ್ಸ್. ಯಾರು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಭುಪಾದ ಹೇಳಿದ್ದಾರೆ, ಬೆಳಿಗ್ಗೆ 4:15 ಮಂಗಳಾರತಿ. ಪ್ರಭುಪಾದ ಹೇಳಿದ್ದಾರೆ 5:15 ಜಪ, 7:15 ಅಂತ ಜಪ. ಪ್ರಭುಪಾದ ಮತ್ತೆ ದರ್ಶನಾರ್ಥಿ 7:30 ಯಾವುದು 7:35 ಗುರುಪೂಜಾ. 8 ಗಂಟೆಗೆ ಕ್ಲಾಸ್. ಸಂಜೆ ಮಧ್ಯಾಹ್ನ 12 ಗಂಟೆಗೆ ಭೋಗ, 12:30 ಆರತಿ ಮಧ್ಯಾಹ್ನದ. ಮತ್ತೆ ಸಂಜೆ 6:15 ತುಳಸಿ ಆರತಿ. ತುಳಸಿ ಆರತಿ. 6:45 ಸಂಧ್ಯಾ ಆರತಿ. 8:15 ಶಯನ ಆರತಿ. ಪ್ರಭುಪಾದ ರೂಲ್ಸ್ ಅನ್ನು ಸೆಟ್ ಮಾಡಿದ್ರು. ಈಸ್ ಅ ಫೌಂಡರ್ ಆಚಾರ್ಯ. ಹಾಗೆ ಇದು ಯಾರು ಕೂಡ ಬ್ರೇಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಭುಪಾದ ಬುಕ್ಸ್ ಕೊಟ್ಟಿದ್ದಾರೆ. ಪ್ರಭುಪಾದ ಮೈ ಬುಕ್ಸ್ ಆರ್ ಬೇಸಿಸ್. ಈಗ ಪ್ರಭುಪಾದ ಬುಕ್ ಓದಿಯೇ ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ಇಷ್ಟು ನಾವು ಮುನ್ನಡೆ ಬಂದದ್ದು. ಎಲ್ಲಿಂದ ಬಂದದ್ದು ನಾವು?
3 ವರ್ಷ ಮುಂಚೆ ನಾವು ಹೇಗಿದ್ದೆವು? ಹಾಗೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಬೇಕು. ಹಾಗಾಗಿ ಇಲ್ಲಿಯ ಶ್ಲೋಕದ ಅರ್ಥ ಎಂತ ಅಂದ್ರೆ, ಮುಸಲೆ ಬಾಯಿ ಸಿಲುಕಿ ಭಗವಂತನ ಚರಣವನ್ನು ಧ್ಯಾನ ಮಾಡುತ್ತಿದ್ದ ಗಜರಾಜನ ದೇವತ ಪುರುಷನು ವಿಮೋಚನೆಗೊಳಿಸಿದನು. ನೋಡಿ, ಗಜರಾಜನನ್ನು. ಯಾಕೆಂದ್ರೆ ಆ ಸಮಯದಲ್ಲಿ ಗಜರಾಜನ ವಧುಗುಡ ಹೆಣ್ಣಾಣಿಗಳ ರೋದನೆ ಮಾಡುತ್ತಿದ್ದವು. ಆಗ ಭಗವಂತನ ಸನ್ನಿಧವಾದ ಅಪಾಯದಿಂದ ಪಾರು ಮಾಡಿದನು. ಇಲ್ಲಿ ಭಾವಾರ್ಥ ಹೇಳುವಂಥದ್ದು, ಅಪಾಯದ ಸುಖದ ಸರ್ವೋಪದಾನ ಭಗವಂತನಿಂದ ರಕ್ಷಿತವಾದ ಆನೆಯ ನಿದರ್ಶನ ಇಲ್ಲಿ ವಿಶೇಷವಾಗಿ ಪಠಿತವಾಗಿದೆ. ಏಕೆಂದರೆ ಪ್ರಾಣಿಯಾಗಿದ್ದರೂ ಕೂಡ ಭಕ್ತಿ ಸೇವೆಯನ್ನು ದೇವತ ಪುರುಷನ್ನು ಸಂಪರ್ಕಿಸಬಹುದಾಗಿದೆ. ಪ್ರಾಣಿ ನಮ್ಗೆ ಆಗುವುದಿಲ್ಲ, ಪ್ರಾಣಿಗೆ ಆಗಿದೆ. ಆದರೆ ಇಲ್ಲಿ ಅಂತ ಹೇಳುವಂಥ, ಆದರೂ ಭಕ್ತನಲ್ಲದ ದೇವತೆ ಕೂಡ ಪರಮ ಪುರುಷನ್ನು ಸಂಪರ್ಕಿಸಲಾಗಿದೆ. ಭಕ್ತನಿಗೆ ಮಾತ್ರ ಆಗ್ತದೆ, ಬೇರೆ ಯಾರಿಗೂ ಕೂಡ ಆಗುವುದಿಲ್ಲ ಭಗವಂತನನ್ನು ಸಂಪರ್ಕಿಸ. ಹಾಗಾಗಿ ಯಾರಿಗೆ ಆಗ್ತದೆ, ನಾವು ಅವರ ಇದಂತೂ ಇರಬೇಕು, ನಾವು ಅವರಿಗೆ ಸರೆಂಡರ್ ಆಗ್ಬೇಕು. ಯಾರು ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ, ನಾವು ಅವರ ಪಾದವನ್ನು ಹಿಡಿಬೇಕು, ಅಷ್ಟೇ, ಸಿಂಪಲ್. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಉಂಟಾ? ಎಸ್, ಗಾಯತ್ರಿ ರಾವ್, ಹರೇ ಕೃಷ್ಣ, ಹೇಳಿ. ಹರೇ ಕೃಷ್ಣ ಗುರುಗಳೇ, ಇದು ಅಧಿಕ ಪ್ರಸಂಗವಾಗಿ ಗೊತ್ತಿಲ್ಲ, ನನ್ಗಿವತ್ತೊಂದು ಪ್ರಶ್ನೆ ಆಯ್ತು ನಿಮ್ಮ ಬಗ್ಗೆ. ನೀವು ಅಮ್ಮ ಅಪ್ಪ ಎಲ್ಲಾನು ಬಿಟ್ಟು ಬಂದಿದ್ದಿಲ್ಲ, ಅದು ಸಾಧ್ಯ ಆಯ್ತಾ? ಮಾಯಿ ಬರ್ಲಿಲ್ವಾ ಮಧ್ಯೆ? ಎಣಿಸ್ತದಲ್ವಾ? ಎಷ್ಟಂದ್ರೂ ಬಿಡೋದು ಕಷ್ಟ ಅಲ್ವಾ ಅಂತ ಅನ್ಸಿತ್ತು. ನೋಡಿ, ಇದೆಲ್ಲ ಭಗವಂತನ ಪ್ಲಾನ್. ಹೇಗೆಂದ್ರೆ ನನಗೆ ಮುಂಚೆಯಿಂದ ಅಟ್ಯಾಚ್ಮೆಂಟ್ ಇಲ್ಲ, ಸಣ್ಣದಿಂದ ತಂದೆಯಲ್ಲಿ ಅಟ್ಯಾಚ್ಮೆಂಟ್ ಇಲ್ಲ. ಇದೆಲ್ಲ ಭಗವಂತ ಇದಕ್ಕೋಸ್ಕರ ಮಾಡಿದ್ದಾನೆ. ಹಾಗಾಗಿ ಎಂತ ಹೇಳುವಂಥದ್ದು, ಆ ಭಗವಂತನ ಕೃಪೆ ಬೇಕು. ಭಗವಂತನ ಕೃಪೆ ಇಲ್ಲದೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೋಡಿ, ನಾವು ಅಟ್ಯಾಚ್ಮೆಂಟ್ ಬಿಟ್ರೆ ಮಾತ್ರ ನಮ್ಗೆ ಎಂತ ಹೇಳುವಂಥದ್ದು ಅಂದ್ರೆ, ಐ ವಾಸ್ ಡೂಯಿಂಗ್ ಮೈ ಡ್ಯೂಟಿ, ಅದು ಅಟ್ಯಾಚ್ ಆಗಲಿಲ್ಲ. ಪ್ರೊಪೋಸ್ ಇರುವಂಥದ್ದು, ಯು ಶುಡ್ ಬಿ ಅಫೆಕ್ಷನ್, ಯು ಶುಡ್ ಡೂ ಯುವರ್ ಡ್ಯೂಟಿ, ಬಟ್ ಯು ಶುಡ್ ನಾಟ್ ಬಿ ಅಟ್ಯಾಚ್ಡ್. ಡ್ಯೂಟಿ ಮಾಡಿ ಮುಗಿಸಿ ಬಂದಿದ್ದೇನೆ, ಆದ್ರೆ ಅಟ್ಯಾಚ್ಮೆಂಟ್ ಆಗಲಿಲ್ಲ. ಅಟ್ಯಾಚ್ಮೆಂಟ್ ಅಂದ್ರೆ ಬೆಳಿಗ್ಗೆ ಈಗ ಕ್ಲಾಸ್ ಆದ್ಮೇಲೆ ಎಂತ ಮಾಡಿದ್ರಿ, ಊಟ ಆಯ್ತಾ, ಮತ್ತೆ ಎಂತ ಆಯ್ತು, ನಿನ್ನೆ ಎಂತ ಆಯ್ತು, ಇದೆ ಎಂತ ಆಯ್ತು, ಹಾಗೆ ಕಾಲ್ಗಿಲ್ಲ, ಯಾವುದಿಲ್ಲ, ಕಾಲೇ ಇಲ್ಲ, ಅದು ಅಟ್ಯಾಚ್ಮೆಂಟ್. ಹಾಗಾಗಿ ನಾವು ಅಟ್ಯಾಚ್ಮೆಂಟ್, ಕೃಷ್ಣನಲ್ಲಿ ಅಟ್ಯಾಚ್ ಆಗಬೇಕು. ಇದೆಲ್ಲ ಆಗ್ತದೆ, ಇದಕ್ಕೆ ನಮ್ಗೆ ಕೃಪೆ ಬೇಕು. ಅದಕ್ಕೆ ನಾವು ಭಗವಂತನ ಹತ್ರ, ಶುದ್ಧ ಭಕ್ತರ ಕೇಳಬೇಕು, kindly give me mercy so that I may be detached. I may be detached to this so-called relation. ಇದನ್ನು ನಾವು ಯಾವಾಗ ಅಡ್ಡ ಬೀಳುವಾಗಿದ್ದನ್ನು ಕೇಳ್ತಾ ಇರ್ಬೇಕಂತ. ಹೇಗೆ ನಾನು ಈ ಭೌತಿಕದಲ್ಲಿ ಡಿಟ್ಯಾಚ್ ಆಗುವಂಥದ್ದು, ನಿನ್ನಲ್ಲಿ ಅಟ್ಯಾಚ್ ಆಗುವಂಥದ್ದು, ಇದು ನಾವು ಜಸ್ಟ್ ಆಸ್ ಎ ಪ್ರೊಪೋಸ್ ಹೇಳುವಂಥದ್ದು. ಇದರ ಅರ್ಥ ಅಂತ, ನಾವು ವಿ ಶುಡ್ ಡೂ ಯುವರ್ ಡ್ಯೂಟಿ ಮಾಡ್ಬೇಕಂತೆ, ಬಟ್ ಇನ್ ಎ ಡಿಟ್ಯಾಚ್ಡ್ ವೇ. ಡೂ ಡ್ಯೂಟಿ ಇನ್ ಎ ಡಿಟ್ಯಾಚ್ಡ್ ವೇ ಅಂದ್ರೆ ಬಿಟ್ಟು ಬರುವುದಲ್ಲ, ಹಾಗೆ ಅಲ್ಲ, ಇರಬೇಕು, ಆದ್ರೆ ಡಿಟ್ಯಾಚ್ ವೇ ಅಲ್ಲಿ ಇರಬೇಕು. ಇದಕ್ಕೆ ನಾವು ಕೃಷ್ಣ ಪ್ರಜ್ಞೆ ಮಾಡಿ ಆಗ್ತದೆ. ಡಿಟ್ಯಾಚ್ಮೆಂಟ್ ಇದಕ್ಕೆ ಮೊದಲಿಗೆ ಆಗ್ತದೆ. ಎಸ್, ಹರೇ ಕೃಷ್ಣ. ಎಸ್, ಓಕೆ, ನಾವು ಮುಕ್ತಾಯ ಮಾಡುವ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಕೃಷ್ಣ ವಂದಿಗೆ ಜೈ. ನಾಮಾಚಾರ ಹರೇ ಕೃಷ್ಣ. ಧನ್ಯವಾದಗಳು.